ಜೈ ಶ್ರೀ ಗುರುದೇವ್. ಇವತ್ತು ಕಡಬ ತಾಲೂಕು ಆದ ನಂತರ ದಿನಗಳಲ್ಲಿ ಇವತ್ತು ಒಕ್ಕಲಿಗರ ಸಂಘ ಕಡಬ ತಾಲೂಕು ಇದು ಉದಯಿಸುವಂತಹ ಶುಭಗಳಿಗೆ ಇದಾಗಿದೆ. ಇದೇ 26ನೇ ತಾರೀಕು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ದಿವ್ಯ ಅನುಗ್ರಹದ ಆಶೀರ್ವಾದದಿಂದ ಇಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತು ತಾಲೂಕು ಸಂಘದ ಅನಾವರಣ ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭವೂ ಸಹ ಇಲ್ಲಿ ನಡೀತಾ ಇದೆ. ಇದರ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯದ ನೇತಾರರು ಬರ್ತಾ ಇದ್ದಾರೆ, ಧಾರ್ಮಿಕ ನೇತಾರರು, ಸಾಮಾಜಿಕ ನೇತಾರರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕಡಬ ತಾಲೂಕಿನಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ರಮಣೀಯ ತಾಣದಲ್ಲಿ ಹರಿಯುವ ನದಿಯ ತಡದಲ್ಲಿ ಈ ಒಕ್ಕಲಿಗ ಸಮುದಾಯ ಭವನ ಶಂಕುಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ಒಂದು ನೂತನ ತಾಲೂಕು ಸಂಘ ಉದಯಿಸ್ತಾ ಇರತಕ್ಕಂಥ ಶುಭ ಗಳಿಗೆಯಲ್ಲಿ ಅನೇಕ ಯೋಚನೆಗಳನ್ನು ಹಾಕಿಕೊಂಡು ವಿದ್ಯಾಸಂಸ್ಥೆಗಳನ್ನು ತೆರೆಯುವಂಥದ್ದು, ವಾಣಿಜ್ಯ ಮಳಿಗೆಗಳನ್ನು ತೆರೆಯುವಂಥದ್ದು, ಹಾಗೆ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಅನೇಕ ಯೋಜನೆಗಳನ್ನು ಈ ಒಂದು ಸಂಘ ಹೊಂದಿರತಕ್ಕಂಥದ್ದು. ಇದರ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಸುಮಾರು 4 ಎಕರೆ ಜಾಗವನ್ನು ತೆಗೆದುಕೊಂಡು ಇಲ್ಲಿ ಈ ಸಮುದಾಯ ಭವನ ಶಂಕುಸ್ಥಾಪನೆ ಇಲ್ಲಿ ಆಗ್ತಾ ಇದೆ. ಈ ಸಮುದಾಯ ಭವನದ ಶಂಕುಸ್ಥಾಪನೆಗೆ ಕಡಬ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಮನಗಳಿಂದ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ನಗರ ಈ ಭಾಗದಲ್ಲಿ ಎಲ್ಲರೂ ಇರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಬೇಕು. ಈ ಒಂದು ಶುಭ ಮುಹೂರ್ತವನ್ನು ಎಲ್ಲರೂ ನೋಡುವಂಥ ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಪುಣ್ಯವೇ ಸರಿ. ಅದರ ಜೊತೆಯಲ್ಲಿ 25ನೇ ತಾರೀಕು ಹಸಿರು ಕಾಣಿಕೆಯನ್ನು ತರುವಂಥದ್ದು, ತೆಂಗು ಮತ್ತು ಅಡಿಕೆಯನ್ನು ತರುವಂಥ ಹೊರಕಾಣಿಕೆ ಕಾರ್ಯಕ್ರಮ ಇದೆ. ಇದಕ್ಕೂ ಸಹ ತಾವೆಲ್ಲರೂ ಸಹ ಭಾಗವಹಿಸುವಂಥದ್ದು ಮತ್ತು ಪ್ರತಿಯೊಬ್ಬರು ಸಹ ಮನೆ ಬೀಗ ಹಾಕಿಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮೀಜಿಯವರ ದಿವ್ಯ ಸಂದೇಶವನ್ನು ಎಲ್ಲರೂ ಕೇಳುವಂಥದ್ದಾಗಬೇಕು. ಸಮಾಜ ಒಂದು ಸಾಮರಸ್ಯದಿಂದ ಬಾಳುವಂಥ ಸಮಾಜ ಒಗ್ಗೂಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿರ್ತಕ್ಕಂತಹ ಇತಿಹಾಸ ಪುಟದಲ್ಲಿ ಬರೆದಿಡುವಂತಹ ಸುವರ್ಣಾಕ್ಷರದ ಬರೆದಿಡುವಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಯಾಕೆಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತಾಲೂಕು ಪ್ರಥಮ ಬಾರಿಗೆ ಇಲ್ಲಿ ಸಂಘ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿಯವರೆಗೆ ಪುತ್ತೂರು ಸಂಘದಲ್ಲಿತ್ತು, ಈಗ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಸುಳ್ಯದ ಅರ್ಧ ಭಾಗ, ಈ ಕೆಲವು ಪುತ್ತೂರಿನ ಕೆಲವು ಭಾಗಗಳು ಎಲ್ಲ ಈ ಕಡಬ ತಾಲೂಕಿನಲ್ಲಿ ಬರ್ತಾ ಇರೋದ್ರಿಂದ ಎಲ್ಲ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮನ ಬಹಳ ಯಶಸ್ವಿ ಮಾಡಬೇಕು ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.